ನಮಸ್ಕಾರ. ಕೊರೋನಾಚಾರ ಮಧ್ಯಾಹ್ನದ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಕೊರೋನಾ ಮಹಾಮಾರಿ ಇದೀಗ ಮಂಗಳೂರು ನಗರಕ್ಕೂ ಒಕ್ಕರಿಸಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಇವತ್ತು ಮಂಗಳೂರಿನಲ್ಲಿ 2 ಕೋವಿಡ್-19 ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿದೆ. ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಈ ಒಂದು ವಿಚಾರ ಈಗ ದೃಢಪಟ್ಟಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಇದ್ದಂತಹ 2 ಕೋವಿಡ್-19 ಸೋಂಕಿಗೆ ತುತ್ತಾಗಿದ್ದಾರೆ. 80 ವರ್ಷದ ತಾಯಿ ಮತ್ತು 45 ವರ್ಷದ ಮಗನಲ್ಲಿ ಸೋಂಕು ಪತ್ತೆಯಾಗಿದೆ. ನೋಡ್ತಾ ಇದ್ದ ಹಾಗೆ ಮಂಗಳೂರು ನಗರಕ್ಕೂ ಒಕ್ಕರಿಸಿ ಬಿಟ್ಟಿದೆ ಕೊರೋನಾ ಮಹಾಮಾರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಇದ್ದಂತಹ 2 ಈಗ ಕೊರೋನಾ ಪಾಸಿಟಿವ್ ಎನ್ನುವಂತಹ ವಿಚಾರಗಳು ಈಗ ತಿಳಿದು ಬರ್ತಾ ಇದೆ. 80 ವರ್ಷದ ವೃದ್ಧೆ ಮತ್ತು ಆಕೆಯ 45 ವರ್ಷದ ಮಗನಲ್ಲಿ ಸೋಂಕು ಪತ್ತೆಯಾಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪಡೀಲ್ ಬಳಿ ಇರುವಂತಹ ಫಸ್ಟ್ ನ್ಯೂರೋ ಆಸ್ಪತ್ರೆ ಈಗ ಆತಂಕದ ಕೇಂದ್ರ ಬಿಂದುವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಯಾಕೆ ಅಂತ ಹೇಳಿದ್ರೆ ಆಸ್ಪತ್ರೆಯೇ ಹಾಟ್ಸ್ಪಾಟ್ ಆಗಿದೆಯಾ ಎನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಬ್ಬ ವೃದ್ಧೆ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆಕೆಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಆ ಬಳಿಕ ಆಕೆ ಮೃತಪಟ್ಟಿದ್ರು. ಇನ್ನು ಆಕೆಯ ಸಂಪರ್ಕಕ್ಕೆ ಬಂದಿದ್ದಂತಹ ಆಸ್ಪತ್ರೆಯ ಸಿಬ್ಬಂದಿ, ಅಂದ್ರೆ ಆಸ್ಪತ್ರೆಯಲ್ಲಿ ಸ್ವೀಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಆಸ್ಪತ್ರೆಯ ಸಿಬ್ಬಂದಿ ಒಬ್ಬರಲ್ಲಿ ನಿನ್ನೆಯ ದಿನ ಸೋಂಕು ಕಾಣಿಸಿಕೊಂಡಿತ್ತು. ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದು ಅವರನ್ನು ಈಗ ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇದೆ. ಚಿಕಿತ್ಸೆಯನ್ನ ಅವರಿಗೆ ನೀಡಲಾಗ್ತಾ ಇದ್ದು ಅವರ ಆರೋಗ್ಯದ ಮೇಲೆ ನಿಗಾವನ್ನ ಇರಿಸಲಾಗಿದೆ. ಇದೀಗ ಇದೇ ಒಂದು ಆಸ್ಪತ್ರೆಯಲ್ಲಿ ರೋಗಿಯಾಗಿದ್ದಂತಹ ತಾಯಿ ಮತ್ತು ಆಕೆಯ ಆರೈಕೆಗೆ ಜೊತೆಗೆ ಉಳಿದುಕೊಂಡಿದ್ದಂತಹ ಮಗನಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಅವರಿಗೆ ಸೋಂಕು ತಗುಲಿರುವಂತಹ ವಿಚಾರ ಈ ಒಂದು ಹೆಲ್ತ್ ಬುಲೆಟಿನ್ ನಲ್ಲಿ ದೃಢಪಟ್ಟಿದೆ. ಇವರಿಬ್ಬರು ಕೂಡ ಮಂಗಳೂರಿನ ಕುಲಶೇಖರ ಎಂಬಲ್ಲಿನ ನಿವಾಸಿಗಳು. ಆಸ್ಪತ್ರೆಯಲ್ಲಿ ಮೃತಪಟ್ಟಂತಹ ವೃದ್ಧೆ ಯಾರಿದ್ದಾರೆ ಅವರ ಪಕ್ಕದ ಬೆಡ್ ನಲ್ಲಿ ಈಗ ಸೋಂಕಿಗೆ ತುತ್ತಾಗಿರುವಂತಹ ತಾಯಿ ಯಾರಿದ್ದಾರೆ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅವರ ಪರಿಚಾರಿಕೆಗೆ ಅಂದ್ರೆ ಅವರ ಆಸ್ಪತ್ರೆಯಲ್ಲಿ ಅವರ ಬೇಕು ಬೇಡಗಳನ್ನ ನೋಡಿಕೊಳ್ಳೋದಿಕ್ಕೆ ಅವರ ಪುತ್ರನೇ ಸಹಾಯಕನಾಗಿ ಅವರ ಜೊತೆಗೆ ಇದ್ರು. ಈ ಸಂದರ್ಭದಲ್ಲಿ ಅವರಿಗೆ ಸೋಂಕು ತಗುಲಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ನಿನ್ನೆ ಸ್ವೀಪರ್ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಈಗಾಗಲೇ ಮೃತಪಟ್ಟಿರುವಂತಹ ವೃದ್ಧೆ ಯಾರಿದ್ದಾರೆ ಅಂದ್ರೆ ಪೇಷಂಟ್ ನಂಬರ್ 432 ಇವರ ಸಂಪರ್ಕದಿಂದ ಸೋಂಕು ತಗುಲಿರುವಂತದ್ದು. ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಈಕೆ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸರಿಸುಮಾರು 1 ತಿಂಗಳಿಗೂ ಅಧಿಕ ಕಾಲ ಅವರಿಗೆ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಸದ್ಯ ಈ ಒಂದು ಮೃತಪಟ್ಟಿರುವಂತಹ ವೃದ್ಧೆ ಯಾರಿದ್ದಾರೆ ಅವರ ಸಂಪರ್ಕದಿಂದಾಗಿ ಆಸ್ಪತ್ರೆಯಲ್ಲಿ ಈಗ ಒಟ್ಟು 3 ಮಂದಿಗೆ ಸೋಂಕು ತಗುಲಿದಂತಾಗಿದೆ. ಇನ್ನು ಆಸ್ಪತ್ರೆಯನ್ನ ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಜೊತೆಗೆ ಆಸ್ಪತ್ರೆ ಸುತ್ತಮುತ್ತಲಿನ 100 ಮೀಟರ್ ಜೊತೆಗೆ 5 ಕಿಲೋಮೀಟರ್ ವ್ಯಾಪ್ತಿಯನ್ನ ಬಫರ್ ಝೋನ್ ಅಂತ ಗುರುತಿಸಿ ಜಿಲ್ಲಾಡಳಿತ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದೆ. ಸೊ ಇದೀಗ ಆಸ್ಪತ್ರೆಯಲ್ಲಿ
ಸೋಂಕು ಹರಡಿದೆಯಾ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದೆ. ಆ ನಿಟ್ಟಿನಲ್ಲಿ ವ್ಯಾಪಕವಾಗಿ ಪ್ರಶ್ನೆಗಳು, ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಈಗ ನೋಡಿದ್ರೆ ಆಸ್ಪತ್ರೆಯೇ ಹಾಟ್ಸ್ಪಾಟ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮಾನಗಳು ದಿನದಿಂದ ದಿನಕ್ಕೆ ದಟ್ಟವಾಗ್ತಾ ಹೋಗ್ತಾ ಇದೆ. ಇನ್ನು ಆಸ್ಪತ್ರೆಯಲ್ಲೂ ಕೂಡ ಈಗ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಆಸ್ಪತ್ರೆಯ 190 ಸಿಬ್ಬಂದಿ ಸಹಿತ 200ಕ್ಕೂ ಅಧಿಕ ಜನರ ತಪಾಸಣೆಯನ್ನ ಮಾಡಲಾಗಿದೆ. ಸದ್ಯಕ್ಕೆ ಎಲ್ಲರೂ ಕೂಡ ಕ್ವಾರಂಟೈನ್ ನಲ್ಲಿ ಇದ್ದು ಎಲ್ಲರ ಆರೋಗ್ಯದ ಮೇಲೆ ನಿಗಾವನ್ನ ಇರಿಸಲಾಗಿದೆ. ಏಪ್ರಿಲ್ 19ರಂದು ಮೃತಪಟ್ಟಿದ್ದಂತಹ ಬಂಟ್ವಾಳದ ಮಹಿಳೆಯಿಂದ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿದ್ದಂತಹ ಅತ್ತೆಗೆ ಸೋಂಕು ತಗುಲಿತ್ತು. ಬಂಟ್ವಾಳ ಕುಟುಂಬದ ಮೃತ ಇಬ್ಬರು ಸೇರಿ ಈಗ ಹೊರಗಿನ 5 ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇರುವಂತದ್ದು. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಮಧ್ಯಾಹ್ನದ ವೇಳೆ ಬರೋಬ್ಬರಿ 2ರಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತದ್ದು ದೃಢಪಟ್ಟಿದೆ. ಇನ್ನು 21 ಪ್ರಕರಣಗಳ ಪೈಕಿ 12 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ, 2 ಸಾವನ್ನಪ್ಪಿದ್ದಾರೆ ಮತ್ತು 7 ಮಂದಿಗೆ ಈಗ ಚಿಕಿತ್ಸೆ ಮುಂದುವರೆದಿದೆ. ಈವರೆಗೆ ಬಂಟ್ವಾಳ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಳ್ತಾ ಇತ್ತು. ಇದೀಗ ಮಂಗಳೂರಿನಲ್ಲಿ ಕೂಡ 2 ಪ್ರಕರಣಗಳು ಪತ್ತೆಯಾಗಿದೆ. ಕುಲಶೇಖರದ ನಿವಾಸಿಗಳು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಂತಹ 80 ವರ್ಷದ ವೃದ್ಧೆಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಜೊತೆಗೆ ಆಕೆಯ ಸಹಾಯಕನಾಗಿ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿದ್ದಂತಹ ಆ ವೃದ್ಧೆಯ ಪುತ್ರ 45 ವರ್ಷ ಪ್ರಾಯದ ವ್ಯಕ್ತಿಯಲ್ಲೂ ಕೂಡ ಈಗ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಆತಂಕ ಮತ್ತಷ್ಟು ಹೆಚ್ಚಳ ಆಗೋದಿಕ್ಕೆ ಕಾರಣವಾಗಿದೆ. ಆಸ್ಪತ್ರೆಯ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ದಾರೋ ಸೊ ಅವರೆಲ್ಲರ ಮಾಹಿತಿಯನ್ನ ಕಲೆ ಹಾಕಿ ಅವರನ್ನ ಕ್ವಾರಂಟೈನ್ಗೆ ಒಳಪಡಿಸುವಂತಹ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರ ಗಂಟಲ ದ್ರವದ ಮಾದರಿಯನ್ನ ಸಂಗ್ರಹ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳು ಕೂಡ ಈ ನಿಟ್ಟಿನಲ್ಲಿ ಆಗ್ತಾ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮತ್ತಷ್ಟು ಎಚ್ಚೆತ್ತುಕೊಳ್ಬೇಕಾದಂತಹ ಅಗತ್ಯ ಇದೆ. ಅಂದ್ರೆ ಯಾರು ಕೂಡ ಇಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳಲ್ಲೇ ಇರಲಿಲ್ಲ. ಈ ಒಂದು ಸೋಂಕಿನ ಪ್ರಕರಣ ಈ ರೀತಿಯ ಒಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹ ಯಾವುದೇ ಕಲ್ಪನೆಗಳು ಕೂಡ ಜಿಲ್ಲೆಯ ಜನತೆಯಲ್ಲಿ ಇರಲಿಲ್ಲ. ನಾವು ಸೇಫ್ ಆಗಿದ್ದೇವೆ ಎನ್ನುವಂತಹ ಮಾತುಗಳೇ 2 ವಾರಗಳಿಗಿಂತ ಮುಂಚೆ ಕೇಳಿ ಬರ್ತಾ ಇತ್ತು. ಆದರೆ ಯಾವಾಗ ಬಂಟ್ವಾಳದ ಮಹಿಳೆ ಸೋಂಕಿಗೆ ತುತ್ತಾಗಿ ಸಾವನ್ನಪ್ತಾರೋ ಆವತ್ತಿನಿಂದ ಜಿಲ್ಲೆಯ ಒಟ್ಟು ಪರಿಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ನಾವು ಆರಂಭದಲ್ಲಿ ಆತಂಕವನ್ನ ಕಂಡಿದ್ವಿ. ಅಂದ್ರೆ ಭಟ್ಕಳ ಮೂಲದ ಯುವಕನಲ್ಲಿ ಸೋಂಕು ಕಾಣಿಸಿಕೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಮೊದಲ ಕೋವಿಡ್-19 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿತ್ತು. ಅದರ ಬೆನ್ನಿಗೆ ವಿದೇಶದಿಂದ ಬಂದ ಕಾಸರಗೋಡು ಮೂಲದ 4 ಸೋಂಕಿಗೆ ತುತ್ತಾಗಿದ್ರು. ಅವರಿಗೆ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅದರ ಬೆನ್ನಿಗೆ ಬಂಟ್ವಾಳ ತಾಲೂಕಿನ ಸಜಿಪನಡು ಗ್ರಾಮದಲ್ಲಿ 10 ತಿಂಗಳ ಹಸುಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಆ ಬಳಿಕ ಸುಳ್ಯದ ಅಜ್ಜಾವರದ ವ್ಯಕ್ತಿಯಲ್ಲಿ, ಬೆಳ್ತಂಗಡಿಯ ಕರಾಯದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಸೊ ಇವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಕೊಟ್ಟು ಒಬ್ಬೊಬ್ಬರನ್ನಾಗಿ ಗುಣಮುಖರನ್ನಾಗಿ ಅವರನ್ನ ವಾಪಸ್ ಮನೆಗೆ ಕಳುಹಿಸುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿತ್ತು. ಸೊ ಎಲ್ಲರೂ ಕೂಡ ನಿರಾಳರಾಗ್ತಾ ಇದ್ರು. ನಾವು ಸೋಂಕಿನಿಂದ ಹೊರಗಡೆ ಬರ್ತಾ ಇದ್ದೇವೆ, ಅಂದ್ರೆ ಸಂಪೂರ್ಣವಾಗಿ 0 ಆಗದೇ ಇದ್ರೂ ಕೂಡ ಇನ್ನು ಸೋಂಕಿತರ ಸಂಖ್ಯೆ ಕಂಡು ಬರೋದು ಚಾನ್ಸಸ್ ಇಲ್ಲ, ಅಂತಹ ಒಂದು ಅವಕಾಶಗಳಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಒಂದು ರೀತಿಯ ಸಮಾಧಾನವನ್ನ ಪಟ್ಟುಕೊಳ್ತಾ ಇದ್ರು. ಆದ್ರೆ ಯಾವಾಗ ಬಂಟ್ವಾಳದ ಮಹಿಳೆಯ ಸಾವಿನ ಪ್ರಕರಣ ಜಿಲ್ಲೆಯಲ್ಲಿ ಸಂಭವಿಸ್ತೋ ಅಲ್ಲಿನಿಂದ ಒಟ್ಟಾರೆಯಾಗಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. ಈಗ ದಿನದಿಂದ ದಿನಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ. ಸೊ ಎಲ್ಲಿಂದ ಹೇಗೆ ಸೋಂಕು ಹರಡಿದೆ ಎನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಗೊಂದಲಗಳು ಇರುವಂತದ್ದು. ಸೊ ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸ ಈಗ ಆರೋಗ್ಯ ಇಲಾಖೆಯಿಂದ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಒಂದು ಸಾಂಕ್ರಾಮಿಕ ಸೋಂಕಿನಿಂದ ಪಾರಾಗೋದಕ್ಕೆ ಇರುವಂತಹ ಅವಕಾಶ ಅಥವಾ ಸುಲಭದ ಉಪಾಯ ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು. ಸೊ ಇಲ್ಲಿ ಇಂತಹ ಅಪಾಯಗಳು ಮತ್ತೆ ಎದುರಾಗದ ಹಾಗೆ ಸೊ ಇದೀಗ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಂದ್ರೆ ಬಹುಶಃ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಅಷ್ಟೇ ಎನ್ನುವಂತಹ ಒಂದು ಅಲ್ಲೂ ಕೂಡ ಒಂದು ನಿರಾಳತೆಯ ಭಾವ ಇತ್ತು. ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದವರು ಅಥವಾ ಆ ಒಂದು ಮೃತಪಟ್ಟಿರುವಂತಹ ವೃದ್ಧೆ ಯಾರಿದ್ದಾರೆ ಅವರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರಿಗೆ ಈಗ ಸೋಂಕು ಕಾಣಿಸಿಕೊಳ್ತಾ ಇರುವಂತಹ ವಿಚಾರ, ಆಸ್ಪತ್ರೆಯ ಒಳಗೆ ಚಿಕಿತ್ಸೆ ಪಡಿತಾ ಇದ್ದವರ ಪರಿಸ್ಥಿತಿ ಏನು ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟು ಹಾಕಿದೆ. ಸೊ ವ್ಯಾಪಕವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ ತೆಗೆದುಕೊಳ್ಳಲಾಗ್ತಾ ಇದೆ.
ಎಸ್, ದಕ್ಷಿಣ ಕನ್ನಡಕ್ಕೆ ಹೊರ ರಾಜ್ಯದ ಮೀನು ವಾಹನಗಳ ಸಾಗಾಟ ಅಂದ್ರೆ ಮೀನನ್ನ ಸಾಗಾಟ ಮಾಡುವಂತಹ ವಾಹನಗಳಿಗೆ ಪ್ರವೇಶವನ್ನ ತಕ್ಷಣದಿಂದಲೇ ನಿರ್ಬಂಧಿಸಲಾಗಿದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಗಳೂರಿನ ಮಾರುಕಟ್ಟೆಗಳಲ್ಲಿ ಸಾಮಾಜಿಕ ಅಂತರದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಬಹುಶಃ ಇದು ಬೆಳಗ್ಗಿನ ವೇಳೆ ಕಂಡು ಬಂದಿರುವಂತಹ ದೃಶ್ಯಗಳನ್ನ ನಾವು ವಿಸ್ತೃತವಾಗಿ ಒಂದು ವರದಿಯ ರೂಪದಲ್ಲಿ ಪ್ರಸಾರವನ್ನ ಮಾಡಿದ್ವಿ. ಬೆಳಗ್ಗಿನ ಅವಧಿಯಲ್ಲಿ ಅಂದ್ರೆ ಮುಂಜಾನೆ ವೇಳೆಗೆ ಮಂಗಳೂರಿನ ಬಂದರು ಪ್ರದೇಶದಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲಾಗ್ತಾ ಇಲ್ಲ. ಸಾಮಾಜಿಕ ಅಂತರವನ್ನ ಗಾಳಿಗೆ ತೂರಿ ಅಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ. ಮೀನನ್ನ ಅನ್ಲೋಡಿಂಗ್ ಮಾಡುವಂತದ್ದು ಇರ್ಬೋದು, ಜೊತೆಗೆ ಅಲ್ಲಿಂದ ಇತರ ವರ್ತಕರು ಮೀನನ್ನ ಖರೀದಿ ಮಾಡುವಂತಹ ವಿಚಾರಗಳಿರ್ಬೋದು. ಯಾವ ಸಂದರ್ಭದಲ್ಲೂ ಕೂಡ ಅಲ್ಲಿ ನಿಯಮಗಳು ಪಾಲನೆಯಾಗ್ತಾ ಇಲ್ಲ ಎನ್ನುವಂತಹ ಒಂದು ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಲಾಗ್ತಾ ಇತ್ತು. ಸೊ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೆ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡಿದೆ. ಅಂದ್ರೆ ನಿನ್ನೆ ಕೂಡ ವ್ಯಾಪಕವಾಗಿ ದೂರುಗಳು ಕೇಳಿ ಬರ್ತಾ ಇದ್ವು. ಅಲ್ಲಿ ಸಾಮಾಜಿಕ ಅಂತರವನ್ನ ಮಾರುಕಟ್ಟೆಗಳಲ್ಲಿ ಕಾಯ್ದುಕೊಳ್ಳಲಾಗ್ತಾ ಇಲ್ಲ, ವ್ಯಾಪಾರ ವಹಿವಾಟಿನ ಸಂದರ್ಭದಲ್ಲಿ ಎಲ್ಲಾ ರೀತಿಯ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ ಎನ್ನುವಂತಹ ದೂರುಗಳು ಬಹುಶಃ ನಿನ್ನೆ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಜಿಲ್ಲಾಧಿಕಾರಿಗಳ ಬಳಿ ಅನೇಕರು ಈ ಬಗ್ಗೆ ದೂರಿಕೊಂಡಿದ್ರು. ಸೊ ಈ ನಿಟ್ಟಿನಲ್ಲಿ ಗಮನವನ್ನ ಹರಿಸಲಾಗುತ್ತೆ ಎನ್ನುವಂತಹ ಮಾತುಗಳನ್ನ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು. ಇನ್ನು ಇವತ್ತು ಬೆಳಗ್ಗೆ ಒಂದು ಪ್ರತ್ಯಕ್ಷ ಸಾಕ್ಷಿ ಎನ್ನುವ ಹಾಗೆ ಬಂದರಿನಲ್ಲಿ ನಡೆದಿರುವಂತಹ ಈ ಒಂದು ವಿಚಾರ ಇನ್ನು ಕೂಡಲೇ ಜಿಲ್ಲಾಡಳಿತ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೊರ ರಾಜ್ಯಗಳಿಂದ ಜಿಲ್ಲೆಗೆ ಬರುವಂತಹ ಮೀನು ಸಾಗಾಟ ಮಾಡುವಂತಹ ವಾಹನಗಳಿಗೆ ಈಗ ನಿರ್ಬಂಧವನ್ನ ವಿಧಿಸಲಾಗಿದೆ. ತಕ್ಷಣವೇ ನಿರ್ಬಂಧಿಸಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೂಡ ಬಂದಿದೆ ಎನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರುವಂತಹ ವಿಚಾರಗಳಿದು. ಎಷ್ಟೇ ಎಚ್ಚರಿಕೆಗಳನ್ನ ತೆಗೆದುಕೊಂಡಿದ್ರು ಕೂಡ ಮಹಾಮಾರಿ ಕೊರೋನಾ ವೈರಸ್ ಯಾವ ರೀತಿ ತನ್ನ ಕಬಂಧ ಬಾಹುಗಳನ್ನ ಚಾಚ್ತಾ ಇದೆ, ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಿರಂತರವಾಗಿ ನಾವು ನೋಡ್ತಾ ಇದ್ರೆ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಅತ್ಯಂತ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿರುವಂತದ್ದು. ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಬೇಕು. ಯಾರೋ ಪೊಲೀಸರು ಬರ್ತಾರೆ ಅಥವಾ ಯಾರೋ ಅಧಿಕಾರಿಗಳು ಹೇಳ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ. ಯಾಕಂತ ಹೇಳಿದ್ರೆ ಇದರ ಲಾಕ್ಡೌನ್ ನ ಉದ್ದೇಶ ಕೂಡ ಇರುವಂತದ್ದು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿ. ಸೊ ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದನ್ನ ಬಿಟ್ಟು ಕೇವಲ ಪೊಲೀಸರು ಬಂದಾಗ ಅಥವಾ ಈ ಬಗ್ಗೆ ಕೊರೋನಾ ನಿಗ್ರಹ ದಳದ ಅಧಿಕಾರಿಗಳು ಬಂದಾಗ, ಫ್ಲೈಯಿಂಗ್ ಸ್ಕ್ವಾಡ್ ನ ಅಧಿಕಾರಿಗಳು ಬಂದಾಗ ಕೇವಲ ಒಂದು ನಿಯಮಗಳನ್ನ ಪಾಲನೆ ಮಾಡುವಂತದ್ದು, ದೂರ ದೂರ ನಿಂತುಕೊಳ್ಳುವಂತದ್ದು, ಮಾಸ್ಕ್ ಧರಿಸುವಂತದ್ದು ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನಗಳಿಲ್ಲ.
ಸೋಂಕು ಹೇಗೆ ಹರಡುತ್ತೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಒಂದು ಊಹನೆಗಳನ್ನು ಕೂಡ ಮೀರಿ ಅದು ಹೇಗೆ ಹರಡಿದೆ ಅನ್ನುವಂಥದ್ದಕ್ಕೆ ನಾವು ಈ ಒಂದು ಫಸ್ಟ್ ನ್ಯೂರೋ ಆಸ್ಪತ್ರೆಯನ್ನೇ ಅತ್ಯಂತ ಉತ್ತಮ ಉದಾಹರಣೆಯನ್ನಾಗಿ ಪರಿಗಣಿಸಬಹುದು. ಹಾಗಿರುವಾಗ ಅತ್ಯಂತ ಜಾಗೃತಿಯನ್ನ ವಹಿಸಿಕೊಳ್ಬೇಕಾದಂತಹ ಜವಾಬ್ದಾರಿ, ನಮ್ಮ ಪ್ರಾಣ ರಕ್ಷಣೆಯ ಜೊತೆಗೆ ನಮ್ಮವರ ಪ್ರಾಣಗಳನ್ನು ಕೂಡ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನಲ್ಲಿ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಬಹಳ ದೊಡ್ಡ ಇಲ್ಲಿ ವಿಚಾರ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕೂಡ ಕೆಲವೊಂದು ದೂರುಗಳು ವ್ಯಾಪಕವಾಗಿ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಬಂದರಿನಲ್ಲಿ ಏನು ಸಾಮಾಜಿಕ ಅಂತರ ಇಲ್ಲದೆ, ಜೊತೆಗೆ ಮಾಸ್ಕ್ ಧರಿಸಿಕೊಳ್ಳದೆ, ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ವ್ಯಾಪಾರ ವಹಿವಾಟು ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಈಗ ಹೊರ ರಾಜ್ಯಗಳಿಂದ ಬರುವಂತಹ ಮೀನು ಸಾಗಾಟ ವಾಹನಗಳಿಗೆ ಒಟ್ಟಾರೆಯಾಗಿ ನಿರ್ಬಂಧವನ್ನ ವಿಧಿಸಿದೆ. ಈಗ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮುಖ್ಯವಾಗಿ ಸಾಮಾಜಿಕ ಅಂತರಗಳು ಅಥವಾ ಮುನ್ನೆಚ್ಚರಿಕಾ ಕ್ರಮಗಳು ಪಾಲನೆಯಾಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗ ಹೊರ ರಾಜ್ಯದ ಮೀನು ಸಾಗಾಟ ವಾಹನಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು. ಸೊ ಇದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ವಿವರಣೆ ಕೊಡೋದಿದ್ರೆ ಸರ್. ಇಲ್ಲ, ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇದೆ, ಈ ಮಂಗಳೂರು ಜಿಲ್ಲೆಯಲ್ಲಿ ಒಂದಷ್ಟು ಹೊಸ ಪ್ರಕರಣಗಳು ನಿನ್ನೆ ಬಂಟ್ವಾಳದಲ್ಲಿ ಆಗಿರುವಂತದ್ದು, ಮತ್ತೆ ಫಸ್ಟ್ ನ್ಯೂರೋ ಯಾವುದೋ ಆಸ್ಪತ್ರೆಯಲ್ಲಿ ಮತ್ತಿರುವಂತ ಪ್ರಕರಣಗಳು ಜಾಸ್ತಿ ಆಗಿರುವುದು, ಇನ್ನು 2 ಪ್ರಕರಣಗಳು ಇವತ್ತು ಪ್ರಕಟ ಆಗಿರುವುದು, ಎಲ್ಲ ಹಿನ್ನೆಲೆಯಲ್ಲಿ ನಾವು ಒಟ್ಟಾಗಿ ಗಟ್ಟಿ ನಿಂತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಇದ್ರೆ ಇದು ಒಂದು ರೀತಿಯಲ್ಲಿ ಎಲ್ಲಾ ಕಡೆ ಇದು ಹಬ್ಬಬಹುದು ಅನ್ನುವಂತ ಆತಂಕಗಳು ಸಾಮಾನ್ಯವಾಗಿ ಎಲ್ಲರನ್ನು ಕಾಡ್ತಾ ಇದೆ. ದಿವಸಕ್ಕೆ ನಿಯಂತ್ರಣಕ್ಕೆ ಬರಬೇಕು, ಪ್ರಕರಣಗಳು ಕಡಿಮೆ ಆಗ್ಬೇಕು ಅನ್ನುವಂತ ಭಾವನೆ ಇರುವಾಗ ಮತ್ತೆ ಹೊಸ ಪ್ರಕರಣಗಳು ಬರ್ತಾ ಇದ್ದಾಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದಿರುವುದೇ ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿ ವರದಿಗಳು ಹೇಳ್ತೇವೆ. ಮತ್ತು ನಮ್ಮ ಒಟ್ಟು ಜಿಲ್ಲಾಡಳಿತ ಕೂಡ ಅದೇ ರೀತಿ ಭಾವಿಸ್ತಾ ಇದೆ. ನಮ್ಗೇನಾಗಿದೆ, ನಮ್ಮ ಜಿಲ್ಲೆಯಿಂದ ಮೀನುಗಾರರು ಹೊರಗೆ ಹೋದ್ರೆ, ಪರ್ಚಿನ ಪಟ್ಟಗಳು ಹೊರಗೆ ಹೋದ್ರೆ ಒಂದಿಷ್ಟು ಮೀನುಗಳನ್ನ ತಗೊಂಡು ಬಂದ್ರೆ ಅದು ಗ್ರಾಹಕರಿಗೂ ಅನುಕೂಲ ಆಗುತ್ತೆ ಮತ್ತು ಮೀನುಗಾರಿಗೂ ಅನುಕೂಲ ಆಗುತ್ತೆ ಅನ್ನುವಂತ ಭಾವನೆಗಳಲ್ಲಿ ನಾವಿದ್ದೆವು. ಆದ್ರೆ ನಮ್ಮಲ್ಲಿ ನಾಡ ದೋಣಿಗಳು ಮತ್ತು ಸಾಂಪ್ರದಾಯಿಕ ದೋಣಿಗಳನ್ನ ಬಿಟ್ರೆ ಬೇರೆ ಯಾವ್ದಕ್ಕೆ ನಾವು ಅನುಮತಿ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಒಂದೇ ಸಾರಿ ಜಟ್ಟಿಯಲ್ಲಿ ಅಂದ್ರೆ ಧಕ್ಕೆಯಲ್ಲಿ 1000 ಜನ ಸೇರಿದ್ರೆ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ಅಂತ ನಮ್ಗೆ ಅನಿಸಿತ್ತು. ಈ ಮಧ್ಯೆ ಬೇರೆ ರಾಜ್ಯದಿಂದ ಮೀನುಗಳು ಬಂದಾಗ್ಲೂ ಕೂಡ ಒಂದಿಷ್ಟು ಗ್ರಾಹಕರಿಗಾಗ್ಲೂ ಅನುಕೂಲ ಆಗ್ಲಿ ಅನ್ನುವಂತ ಭಾವನೆಗಳಿದ್ದು ಹೌದು. ಆದ್ರೆ ಬೇರೆ ರಾಜ್ಯದಿಂದ ಬಂದಿರುವಂತ ವಾಹನಗಳಲ್ಲಿ 1000 ಜನ ಸೇರಿ ಚರ್ಚೆಗಳು ನಡೀತಾ ಇರುವ ಹಿನ್ನೆಲೆ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವರದಿಗಳು ಇವೆಲ್ಲ ಆಧಾರದಲ್ಲಿ ಜಿಲ್ಲಾಡಳಿತ ಸದ್ಯಕ್ಕಂತೂ ಹೊರ ರಾಜ್ಯದಿಂದ ಮೀನು ಬರುವುದನ್ನು ತಡೆ ಹಿಡಿದಿದೆ. ಈ ಕೊರೋನಾವನ್ನು ನಿಯಂತ್ರಣಗೊಳಿಸಲಿಕ್ಕೆ ಬೇರೆ ದಾರಿ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಅದರ ಜೊತೆಗೆ ಈಗ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ರೀತಿ ಈಗ ಆಸ್ಪತ್ರೆಯ ಹಾಟ್ಸ್ಪಾಟ್ ಆಗಿದೆ ಏನೋ ಎನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಸೊ ಈಗ ಸದ್ಯಕ್ಕೆ ನಮ್ಮ ಮುಂದಿರುವಂತಹ ಸವಾಲುಗಳು ಏನು ಅನ್ನುವಂಥದ್ದು ಸರ್. ಈಗ ನಿಮ್ಗೆ ಗೊತ್ತಿದೆ, ನಿನ್ನೆ ನಾನೇ ಹೋಗಿ ಶಾಸಕರು ಮತ್ತು ಮಾನ್ಯ ಸಂಸದರ ಜೊತೆಯಲ್ಲಿ ತುರ್ತಾಗಿ ಜಿಲ್ಲಾಧಿಕಾರಿಗಳನ್ನು ಸೇರಿದಂತೆ ಒಂದು ಮೀಟಿಂಗ್ ಮಾಡಬೇಕಾಯ್ತು. ಒಂದು ಪ್ರಕರಣದಲ್ಲಿ ಒಬ್ಬ ಆಕೆ ತೀರಿ ಹೋಗಿದ್ದು, ನಂತರ ಮತ್ತೊಂದು ಪ್ರಕರಣದಲ್ಲೂ ಕೂಡ ಅವರ ಸಂಬಂಧಿಕರು ತೀರಿ ಹೋಗಿರುವಂತದ್ದು, ನಂತರ ಮತ್ತೆರಡು ಪಾಸಿಟಿವ್ಗಳು ಅದೇ ಫಸ್ಟ್ ನ್ಯೂರೋ ಆಸ್ಪತ್ರೆಯ ವ್ಯಾಪ್ತಿಯೊಳಗೆ ಬಂದಿರುವಂತದ್ದು. ಇದೆಲ್ಲವೂ ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೋಸ್ಕರ ನಾವೊಂದಿಷ್ಟು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನಿವಾರ್ಯ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಈ ಕೆಲವು ಕಡೆ ಸೀಲ್ ಡೌನ್ ಅನ್ನು ಮಾಡಲಾಗಿದೆ. ಇವತ್ತು ಕಸ್ಬಾದಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ನಿಯಂತ್ರಣ ತರುವಂತ ವ್ಯವಸ್ಥೆಗಳಾಗಿದೆ. ನರಿಕಮ್ಮನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸೀಲ್ ಡೌನ್ ವ್ಯಾಪ್ತಿಯೊಳಗೆ ಬರ್ತದೆ. ಈ ಕಾರಣಕ್ಕೆ ಅವರಿಗೆ ಬೇಕಾದಂತ ಆ ಸೀಲ್ ಡೌನ್ ಆದಂತ ಪ್ರದೇಶಕ್ಕೆ ಬೇಕಾದಂತ ಔಷಧೋಪಚಾರಗಳು, ಅವ್ರಿಗೆ ಬೇಕಾದಂತ ಊಟೋಪಚಾರ ಮತ್ತಿತರ ತರಕಾರಿ ದೈನಂದಿನ ಸಾಮಗ್ರಿಗಳು ಇದೆಲ್ಲವನ್ನ ಸಪ್ಲೈ ಮಾಡ್ಲಿಕ್ಕೆ ಒಂದು ತಂಡವನ್ನೇ ರಚನೆ ಮಾಡಿದ್ದೇವೆ. ಮತ್ತು ಪ್ರತಿ ಆಶಾ ಕಾರ್ಯಕರ್ತರಿಗೆ ನಿರ್ದಿಷ್ಟವಾದಂತ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಗೆ ನಿರ್ದಿಷ್ಟವಾದ ಮನೆಗಳನ್ನು ಹಂಚಿ ಹಾಕಿ ಪ್ರತಿನಿತ್ಯ ಅವರು ಬೆಳಿಗ್ಗೆ ಅಥವಾ ಸಂಜೆ ಹೋಗಿ ಭೇಟಿ ಕೊಡಬೇಕು. ಹೊಸ ಪ್ರಕರಣಗಳೇನಾದ್ರೂ ಬಂದಿದೆ ಅನ್ನೋದನ್ನು ಮೊದಲಾಗಿ ಗಮನಿಸಿ ಆಸ್ಪತ್ರೆಗೆ ದಾಖಲಿಸಬೇಕು ಅನ್ನುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಸೀಲ್ ಡೌನ್ ಆದಂತ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸುವುದು ನಮಗೆ ಅನಿವಾರ್ಯ ಆಗಿದೆ. ಮತ್ತು ಅದರ ಸನಿಹದಲ್ಲಿರುವಂತಹ ಇತರ ಪ್ರದೇಶಗಳಿಗೂ ಹಬ್ಬದಂತೆ ಜಾಗ್ರತೆ ವಹಿಸಬೇಕು. ಮತ್ತು ಯಾರು ಕೊರೋನಾ ಪೀಡಿತರಾಗಿದ್ದಾರೆ ಅವರ ಸಂಪರ್ಕದಲ್ಲಿ ಎಲ್ಲೆಲ್ಲ ಹೋಗಿದ್ದು ಅದನ್ನೆಲ್ಲವೂ ಕೂಡ ಶೋಧನೆ ಮಾಡುವಂತ ಕೆಲಸಗಳು ಆಗ್ತವೆ. ಹಾಗಾಗಿ ಗಟ್ಟಿ ನಿಂತು ಕೆಲಸಗಳು ಮಾಡೋದು ನಮಗೆ ಸದ್ಯಕ್ಕೆ ಜಿಲ್ಲಾಡಳಿತ ದೃಷ್ಟಿಯಿಂದ ಅನಿವಾರ್ಯ ಅಂತ ಅನಿಸಿದೆ. ಅಂದ್ರೆ ಬಹುಶಃ ಎಲ್ಲಾ ಕಡೆಗಳಲ್ಲಿ ಸಾರ್ವಜನಿಕರು ಒಟ್ಟಾಗಿ ಸೇರುವಂತ ಪ್ರದೇಶಗಳಲ್ಲಿ ಕನಿಷ್ಠ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡ್ರೆ ನಾವು ಈ ಒಂದು ಸೋಂಕಿನಿಂದ ಪಾರಾಗಬಹುದು ಅನ್ನುವಂಥದ್ದು ಸುಲಭದ ಉಪಾಯ ನಿಟ್ಟಿನಲ್ಲಿ.
ಆತಂಕ ಇರುವುದಂದ್ರೆ ಅದಕ್ಕೆ ಬೇರೆ ಮದ್ದು ಇನ್ನೊಂದು ಮತ್ತೊಂದು ಏನೂ ಕೂಡ ಆಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು. ಕನಿಷ್ಠ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೊರೋನಾ ಪೀಡಿತರಿಂದವಾಗಿ ದೂರ ಇರಬೇಕು, ಆ ಕಠಿಣವಾದಂತ ನಿರ್ಧಾರವನ್ನು ತಗೊಳ್ಳದೇ ಇದ್ರೆ ಇದು ಮತ್ತಿಷ್ಟು ಹಬ್ಬುವಂತ ಅಪಾಯ ಇದೆ ಅಂತ ವೈದ್ಯಕೀಯ ವರದಿಗಳು ಹೇಳ್ತವೆ. ಆ ಕಾರಣಕ್ಕೆ ಸ್ವಲ್ಪ ಗಟ್ಟಿ ಮಾಡಿದ್ದೇವೆ, ಇದರಲ್ಲಿ ಬೇರೆ ದಾರಿ ಇಲ್ಲ ನಮಗೆ. ಎಸ್ 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 ಧನ್ಯವಾದಗಳು ಸರ್, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅತ್ಯಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಾಮಾಜಿಕ ಅಂತರ ಪಾಲನೆ ಆಗ್ತಾ ಇಲ್ಲ, ದೂರುಗಳು ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಜಿಲ್ಲಾಡಳಿತದ ಪಾಲಿಗೆ ಅನಿವಾರ್ಯ ಆಗಿದೆ. ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿದೆ, ಹೇಗೆ ಬರ್ತಾ ಇದೆ ಪ್ರಕರಣಗಳ ಸಂಖ್ಯೆ ಹೊಸದಾಗಿ ಹೇಗೆ ಬೆಳಕಿಗೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಸವಾಲನ್ನು ಎದುರಿಸುವಂತ ನಿಟ್ಟಿನಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಈ ಹಿಂದೆಯೇ ಹೇಳಿದ್ರು, ಅಂದ್ರೆ ಕೆಲವೊಂದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಸಾರ್ವಜನಿಕರು ಸಹಕಾರವನ್ನು ಕೊಡಿ ಅನ್ನುವಂತಹ ಮಾತುಗಳು. ಬಹುಶಃ ಕೆಲವೊಂದು ಕಡೆಗಳಲ್ಲಿ ಈ ರೀತಿ ನಿಯಮಗಳು ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ನಿಯಮಗಳನ್ನ ಬಿಗಿಗೊಳಿಸೋದಿಕ್ಕೆ ಜೊತೆಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇಂತಹ ಕ್ರಮಗಳು ಅನಿವಾರ್ಯ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಸಚಿವರು ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ, ಅನೇಕ ಪ್ರದೇಶಗಳನ್ನ ಸೀಲ್ ಡೌನ್ ಕೂಡ ಮಾಡಲಾಗಿರುವಂಥದ್ದು. ಸೊ ಎಲ್ಲಾ ರೀತಿಯ ಆ ಪ್ರದೇಶಗಳಿಗೂ ಕೂಡ ಯಾವುದೇ ರೀತಿ ತೊಂದರೆಯಾಗದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಎನ್ನುವಂತಹ ಮಾಹಿತಿಗಳನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಎಸ್, ಇದಿಷ್ಟು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.